ಜನರಿಗಾಗುವಂಥ ಸಮಸ್ಯೆ, ಈ ಸಮಸ್ಯೆಗಳ ಬಗ್ಗೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳಿಂದ ಗೊಂದಲದ ಗೂಡಾದ ಇಲಾಖೆಗಳು ಅಂತ ಹೇಳುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಈ ಖಾತಾ ಸಮಸ್ಯೆಯನ್ನು ನಿಮ್ಮ ಮಧ್ಯದಲ್ಲಿ ತರ್ತಾ ಇದ್ದೇನೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಆಡಳಿತ ಬಡವರಿಗೆ ಮತ್ತು ಯಾರೆಲ್ಲ ದಿನನಿತ್ಯದ ಜೀವನವನ್ನು ಮಾಡ್ತಾರೆ, ಯಾರೆಲ್ಲ ಸರ್ಕಾರದ ಈ ಒಂದು ವ್ಯವಸ್ಥೆಗಳಿಗೆ ಅವಲಂಬಿತರಾಗಿದ್ದಾರೆ, ಅವರಿಗೆಲ್ಲರಿಗೂ ದಿನನಿತ್ಯ ತೊಂದರೆ ಆಗ್ತಾ ಇದೆ. ರಾಜ್ಯ ಸರ್ಕಾರದ ಆದಾಯಕ್ಕೆ ಇಷ್ಟು ದೊಡ್ಡ ಪೆಟ್ಟು ಬಿದ್ದರೂ ಕೂಡ, ಹೊಡೆತ ಬಿದ್ದರೂ ಕೂಡ ಅವರು ಈ ರೀತಿಯ ಹೊಸ ಕಾನೂನುಗಳನ್ನು ತಂದು ಜನರಿಗೆ ಹೊಸ ಸಮಸ್ಯೆಯನ್ನು ಮಾಡುವುದಲ್ಲದೆ ಆದಾಯಕ್ಕೆ ಸರ್ಕಾರಕ್ಕೆ ಬಹಳ ದೊಡ್ಡ ರೀತಿಯ ಹೊಡೆತವನ್ನು ಅವರು ತಂದಂಥ ಆದೇಶದಲ್ಲಿ ಮಾಡ್ತಾ ಇದ್ದಾರೆ. ಈ ಖಾತಾ ಕಂಪಲ್ಸರಿ ಮಾಡಿದ ಕಾರಣ ಇವತ್ತು ರಿಜಿಸ್ಟ್ರೇಷನ್ ಗಣನೀಯವಾಗಿ ಕುಸಿತ. ಇನ್ನು ಮುಂದಿನ ದಿನಗಳಲ್ಲಿ 100ಕ್ಕೆ 100 ರಿಜಿಸ್ಟ್ರೇಷನ್ ನಿಂತು ಹೋಗುವ ಪರಿಸ್ಥಿತಿಗಳು ಬರ್ತದೆ. ನಾಳೆ ಯಾರೋ ಒಂದು ಅಗ್ರಿಕಲ್ಚರಿಸ್ಟ್ ಆ ಜಾಗವನ್ನು ಖರೀದಿ ಮಾಡಬೇಕು ಅಂತ ಬಂದರೆ ಕಲ್ಚರಲ್ ಪ್ರಾಪರ್ಟಿ ಇನ್ಸೈಡ್ ನಗರದ ಒಳಗಡೆ ಇನ್ನೊಂದು ಅಗ್ರಿಕಲ್ಚರಿಸ್ಟ್ಗೆ ಮಾರಲಿಕ್ಕೆ ಆಗುವುದೇ ಇಲ್ಲ. ಮಂಗಳೂರಿನ DC ಕಚೇರಿ, ಈಗ ಇರುವ DC ಕಚೇರಿ ಬಹಳ ಪುರಾತನ ಬಿಲ್ಡಿಂಗ್, ವೆನ್ಲಾಕ್ ಆಸ್ಪತ್ರೆ ಪುರಾತನ ಬಿಲ್ಡಿಂಗ್. ಅವತ್ತು ಅಲ್ಲಿ ಬಿಲ್ಡಿಂಗ್ ಕಟ್ಟುವಾಗ ಕನ್ವರ್ಷನ್ ಅಂತ ಆರ್ಡರ್ ಬಂದಿಲ್ಲ, ಆಸ್ ಇಟ್ ಈಸ್ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಕಟ್ಟಿದ್ದಾರೆ. ಈಗ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಹೊಸ ಬಿಲ್ಡಿಂಗ್ ಕಟ್ಟಿದ್ದಾರೆ. ಇಲಾಖೆ ಎಲ್ಲಿ ಕನ್ವರ್ಷನ್ ಆರ್ಡರ್ ಕೇಳಿದೆ? ಬ್ರೋಕರ್ಗಳಿಂದ ಹಾವಳಿ ಆಗಿದೆ ಅಂತ ಹೇಳಿದ್ರೆ ಬ್ರೋಕರ್ನವರಿಂದ ಹಣ ತಗೊಂಡ್ರೆ ಕಾರಣ ಅಲ್ಲ ಅಂದ್ರೆ ಇವರಿಗೆ ಇವರ ಜಾಗದ ಬಗ್ಗೆ ಯಾವುದೇ ಮಾಹಿತಿಗಳಿಲ್ಲ, ಅದನ್ನ ಜ್ಞಾನ ಇರಲ್ಲ. ಹಿರಿಯರು ಇರ್ತಾರೆ, ಏನು ಮಾಡ್ತಾರೆ, ಯಾರು ಇನ್ನೊಬ್ಬರನ್ನ ಕಳಿಸಿಕೊಡ್ತಾರೆ. ಇಲ್ಲ, ಜಾಗದ ಓನರೇ ಬರಬೇಕು. ರಸ್ತೆಯಲ್ಲಿ ಆಕ್ಸಿಡೆಂಟ್ ಜಾಸ್ತಿ ಆಗ್ತದೆ, ರಸ್ತೆಯನ್ನೇ ಬಂದ್ ಮಾಡುದು, ಯಾರು ಓಡಾಡಬೇಡಿ. ಆಡಳಿತ ಪಕ್ಷದ ಶಾಸಕರೇ ಹೋಗಿ ಅಲ್ಲಿ ಗಲಾಟೆ ಮಾಡಿದ್ದು, ಪುತ್ತೂರಿನ ಶಾಸಕರು ಅಶೋಕರೈಗಳು, ನೆನಪಿಸ್ಕೊಡ್ತೇನೆ ನಾನು. ಈ ರೀತಿ ಅವ್ಯವಸ್ಥೆಗಳಿಂದ ಕೂಡಿದೆ. ಹಾಗಾಗಿ ಇದು ನಮ್ಮ ಮಂಗಳೂರಿನ ದೌರ್ಭಾಗ್ಯ ಅಂತ ಹೇಳುವಂಥದ್ದು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಂಥ ವಿಚಾರ, ಹೇಳುವಂಥ ವಿಚಾರಗಳನ್ನು ಮಾಧ್ಯಮದಲ್ಲಿ ನೀವು ಭಾಳ ಒಳ್ಳೆಯ ರೀತಿಯಲ್ಲಿ ಬಿಂಬಿಸಿ ರಾಜ್ಯ ಸರ್ಕಾರ ಇದಕ್ಕೆ ತುರ್ತಾಗಿ ಕ್ರಮವನ್ನು ವಹಿಸ್ಕೊಳ್ಬೇಕು ಅಂತ ಹೇಳುವಂಥ ಬೇಡಿಕೆಯನ್ನು ನಾನು ಇಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಜನರಿಗಾಗುವಂಥ ಸಮಸ್ಯೆ, ಈ ಸಮಸ್ಯೆಗಳ ಬಗ್ಗೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳಿಂದ ಗೊಂದಲದ ಗೂಡಾದ ಇಲಾಖೆಗಳು ಅಂತ ಹೇಳುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಈ ಖಾತಾ ಸಮಸ್ಯೆಯನ್ನು ನಿಮ್ಮ ಮಧ್ಯದಲ್ಲಿ ತರ್ತಾ ಇದ್ದೇನೆ. ಇತ್ತೀಚಿನ ವಿಧಾನಸಭೆಯಲ್ಲಿ ಈ ಖಾತಾ ಮತ್ತು ಈ ಒಂದು ಕಂದಾಯ ಇಲಾಖೆ ಸಮಸ್ಯೆಗಳ ಬಗ್ಗೆ ಅಧಿವೇಶನದಲ್ಲಿ ನಾನು ಮಾನ್ಯ ಸಚಿವರ ಗಮನಕ್ಕೆ ತಂದಿದ್ದೆ. ಸಚಿವರು ಅತಿ ಶೀಘ್ರದಲ್ಲಿ ಅದನ್ನು ಸರಿ ಮಾಡ್ತೇನೆ ಅಂತ ಹೇಳುವಂಥದ್ದನ್ನು ಕೂಡ ಹೇಳಿದರು. ಮತ್ತು ಕೆಲವಾರು ಸರಿ ಮಾಡುವಂಥ ಹಂತದಲ್ಲಿಯೂ ಇಲ್ಲ ಅಂತ ಹೇಳುವಂಥ ಒಂದು ವಾತಾವರಣವನ್ನು ಕೂಡ ಅವರು ತೋರಿಸ್ಕೊಟ್ರು. ಒಟ್ಟಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಆಡಳಿತ ಬಡವರಿಗೆ ಮತ್ತು ಯಾರೆಲ್ಲ ದಿನನಿತ್ಯದ ಜೀವನವನ್ನು ಮಾಡ್ತಾರೆ, ಯಾರೆಲ್ಲ ಸರ್ಕಾರದ ಈ ಒಂದು ವ್ಯವಸ್ಥೆಗಳಿಗೆ ಅವಲಂಬಿತರಾಗಿದ್ದಾರೆ, ಅವರಿಗೆಲ್ಲರಿಗೂ ದಿನನಿತ್ಯ ತೊಂದರೆ ಆಗ್ತಾ ಇದೆ. ನಾನು ಇವತ್ತು ಒಂದು ಮಾತನ್ನು ಹೇಳಬೇಕು. ಕಳೆದ 1 ವರ್ಷದ ಹಿಂದೆ ಮತ್ತು 1 ವರ್ಷದ ನಂತರ ಮತ್ತು ಈಗ ಮತ್ತು ಇನ್ನೂ ಸ್ವಲ್ಪ ದಿವಸಗಳ ನಂತರ ಮಂಗಳೂರಿನಲ್ಲಿ ರಿಜಿಸ್ಟ್ರೇಷನ್ ಎಷ್ಟಾಗ್ತಾ ಇದೆ ನೋಡಿ. ರಾಜ್ಯ ಸರ್ಕಾರದ ಆದಾಯಕ್ಕೆ ಇಷ್ಟು ದೊಡ್ಡ ಪೆಟ್ಟು ಬಿದ್ದರೂ ಕೂಡ, ಹೊಡೆತ ಬಿದ್ದರೂ ಕೂಡ ಅವರು ಈ ರೀತಿಯ ಹೊಸ ಕಾನೂನುಗಳನ್ನು ತಂದು ಜನರಿಗೆ ಹೊಸ ಸಮಸ್ಯೆಯನ್ನು ಮಾಡುವುದಲ್ಲದೆ ಆದಾಯಕ್ಕೆ ಸರ್ಕಾರಕ್ಕೆ ಬಹಳ ದೊಡ್ಡ ರೀತಿಯ ಹೊಡೆತವನ್ನು ಅವರು ತಂದಂಥ ಆದೇಶದಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯ ಸರ್ಕಾರದ ಕಂದಾಯ ಇಲಾಖೆಯು ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ದಿನ ಬೆಳಗಾಗಬೇಕಾದ್ರೆ ಆಸ್ತಿ ನೋಂದಾವಣಿಗೆ ಈ ಖಾತಾ ಕಡ್ಡಾಯ ಅಂತೇಳುವಂಥದ್ದನ್ನು ಅವರು ಮಾಡಿದರು, ಅನುಷ್ಠಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಪ್ರಾರಂಭದ ದಿನದಲ್ಲಿ ಅದರ ಒಟ್ಟು ಪರಿಸ್ಥಿತಿಗಳು ಇಲಾಖೆಯ ಅಧಿಕಾರಿಗಳಿಗೂ ನಮ್ಮಂಥ ಜನಪ್ರತಿನಿಧಿಗಳಿಗೂ ಅಥವಾ ನೋಂದಾವಣಿ ಮಾಡಿಕೊಳ್ಳುವಂಥ ಬಂಧುಗಳಿಗೂ ಗೊತ್ತಾಗಲಿಲ್ಲ. ಈಗ ಸಾರ್ವಜನಿಕರು ದಿನನಿತ್ಯ ಕಚೇರಿಯಿಂದ ಕಚೇರಿಗೆ ಅಲೆದಾಡುತ್ತಿರುವಂಥ ಪರಿಸ್ಥಿತಿ ಬಂದಿದೆ. ಇದನ್ನು ನಾನು ವಿಧಾನಸೌಧದಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ಇನ್ನು ಬರುವ ವಾರ ಪುನರಪಿ ನಾನು ಕಂದಾಯ ಮಂತ್ರಿಗಳಿಗೆ ಹೋಗಿ ಪುನರಪಿ ಅವರೊಂದಿಗೆ 1-to-1 ಭೇಟಿ ಮಾಡಿ ಈ ಸಮಸ್ಯೆಗಳ ಬಗ್ಗೆ ನಾನಿವತ್ತು ಅವರ ಪುನರಪಿ ಅವರಿಗೆ ನಾನು ಚುರುಕು ಮುಟ್ಟಿಸುವ ರೀತಿಯಲ್ಲಿ ಆ ಮಾತನ್ನು ಹೇಳಲಿಕ್ಕೆ ಬಯಸಿದ್ದೇನೆ. ಆದರೆ ನಾನು ಮಂತ್ರಿಗಳಿಗೆ ಒಂದು ಮಾತನ್ನು ಹೇಳಿದೆ, ಸರ್, ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಸರ್ಕಾರ ನಡೆಸೋರು ಹೇಗೆ ಅಂತ ಹೇಳಿದರೆ, ನಾವು ಸಹಜವಾಗಿ ಒಂದು ಅಂಗಿಯನ್ನು ಹೊಲಿಸ್ತೇವೆ. ಅಂಗಿಯನ್ನು ಹೊಲಿಸಿದಾಗ
ಅಂಗಿಗೆ ಬಟನನ್ನು ಹೊಲಿದು ಗುಂಡಿಯನ್ನು ಹೊಲಿದಾದ ನಂತರ ಅಂಗಿಯನ್ನು ಹಾಕ್ಕೊಳ್ತೇವೆ. ಬಟನ್ ಹೊಲಿಯೋ ಮುಂಚೆ ಅಂಗಿ ಹಾಕ್ಕೊಳ್ಳಲ್ಲ ಸರ್. ನೀವು ಬಟನನ್ನು ಹೊಲಿಯುವ ಮುಂಚೆ ಅಂಗಿ ಹಾಕ್ಕೊಂಡು ಬಿಟ್ಟಿದ್ದೀರಾ, ಏನು ನಿರ್ಣಯ ಸರ್ ನಿಮ್ಮದು ಅಂತ ಕೇಳಿದೆ ನಾನು. ಅಧಿವೇಶನದಲ್ಲಿ ಕೂಡ ಇದನ್ನು ಮಾತಾಡಿದೆ, ಇದೇ ಶಬ್ದ ಇಟ್ಟು ಮಾತಾಡಿದ್ದೇನೆ. ಇವತ್ತು ಹೇಳ್ತೇನೆ ಜನಸಾಮಾನ್ಯರಿಗೆ, ಕಾವೇರಿ 2 ತಂತ್ರಾಂಶ ಇವರು ಜೋಡಣೆಯನ್ನು ಈ ಖಾತದೊಂದಿಗೆ ಹೊಸದಾಗಿ ಜೋಡಣೆಯನ್ನು ಅವರು ಮಾಡಿಕೊಂಡಿದ್ದಾರೆ. ಕಾವೇರಿ 2 ತಂತ್ರಾಂಶ ಮತ್ತು ಈ ಖಾತವನ್ನು ಜೋಡಣೆ ಮಾಡಿದ ಕಾರಣ, ಕಂಪಲ್ಸರಿಗೆ ಈ ಖಾತ ಕಂಪಲ್ಸರಿ ಮಾಡಿದ ಕಾರಣ ಇವತ್ತು ರಿಜಿಸ್ಟ್ರೇಷನ್ ಗಣನೀಯವಾಗಿ ಕುಸಿತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ 100ಕ್ಕೆ 100 ರಿಜಿಸ್ಟ್ರೇಷನ್ ನಿಂತು ಹೋಗುವ ಪರಿಸ್ಥಿತಿಗಳು ಬರ್ತದೆ. ಅದಕ್ಕಾಗಿ ಆ ಪರಿಸ್ಥಿತಿ ಬರುವ ಮುಂಚೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳುವಂಥದ್ದು ನಾನಿವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಮದುವೆ ಸಾಲ, ಲೋನ್ ಇತ್ಯಾದಿ ಅಗತ್ಯ ಸಂದರ್ಭದಲ್ಲಿ ತಮ್ಮ ಆಸ್ತುಪಾಸ್ತಿಗಳಿಗೆ ಹಣವನ್ನು ತೆಗೆದುಕೊಳ್ಬೇಕು, ಅದನ್ನು ಅಡವಿಟ್ಟು ಅಂತ ಹೇಳುವಂಥದ್ದನ್ನು ಮಾಡಿದರೂ ಕೂಡ ಅದನ್ನು ಕೂಡ ಮಾಡಲಾಗದ ಪರಿಸ್ಥಿತಿಯನ್ನು ಇವತ್ತು ಸರ್ಕಾರ ತಂದುಬಿಟ್ಟಿದೆ. ಪ್ರಸ್ತುತ ಇವತ್ತು ನಾನು ಹೇಳಬೇಕು ಅಂತೇಳಿ ಆಗ ಸಮಸ್ಯೆಗಳನ್ನು ನಾನು ಬಿಡಿಸಿ ಬರೆದಿದ್ದೇನೆ. ಮಾಧ್ಯಮದವರು ಅದನ್ನು ದಯವಿಟ್ಟು ತಾವು ಒಂದು ಭಾಳ ದೊಡ್ಡ ರೀತಿಯಲ್ಲಿ ಸರ್ಕಾರದ ಗಮನ ಮುಟ್ಟಿ ಅವರಿಗೆ ಬಿಸಿ ಮುಟ್ಟಿಸುವ ಕೆಲಸವನ್ನು ಮಾಧ್ಯಮ ಮಾಡಬೇಕು ಅಂತೇಳಿ ನಾನು ಕಳಕಳಿಯಿಂದ ಕೈ ಜೋಡಿಸಿ ಕೇಳಿಕೊಳ್ತಾ ಇದ್ದೇನೆ. ಪ್ರಸ್ತುತ ಡೀಡ್ ಆಫ್ ಸೇಲ್ ಆಫ್ ಅನ್ಡಿವೈಡೆಡ್ ರೈಟ್ಸ್ ಪ್ರಸ್ತುತ ಆನ್ಲೈನ್ ವ್ಯವಸ್ಥೆಯಲ್ಲಿ ಮಾರಾಟ ಅಥವಾ ಒಬ್ಬರಿಗೆ ಕ್ರಯ ಸಾಧನ ಮಾಡಲು ಆಗುತ್ತಿಲ್ಲ. ಇದರಿಂದ ಹಕ್ಕಿನ ಬದಲಾವಣೆ ಮಾಡಲು ಅಥವಾ ಕ್ರಯ ಮಾಡಲು ಆಗುತ್ತಿಲ್ಲ. ಇದು ಒಂದನೇ ಸಮಸ್ಯೆ. ಮೂಲ ಹಕ್ಕಿನ ಕ್ರಯ ಸಾಧನ ಪತ್ರ ವರ್ಗ ರೈಟ್ಸ್, ಡೀಡ್ ಆಫ್ ಸೇಲ್ ಆಫ್ ವರ್ಗ ರೈಟ್ಸ್ ಆನ್ಲೈನ್ ನೋಂದಣಿ ವ್ಯವಸ್ಥೆ ಮಾಡಿದ ಕಾರಣ ಇದು ಕೂಡ ಗೇಣಿದಾರರಿಗೆ ಹಕ್ಕಿನ ಮಾರಾಟ ಖರೀದಿ ಮಾಡಲು ಆಗ್ತಾ ಇಲ್ಲ, ನಿಂತೋಗಿದೆ. ಹಕ್ಕು ಬಿಡುಗಡೆ ಪತ್ರ ರಿಲೀಸ್ ಆಫ್ ಡೀಡ್ ರೈಟ್ಸ್ ಪ್ರಸ್ತುತ ಆನ್ಲೈನ್ ವ್ಯವಸ್ಥೆಯಲ್ಲಿ ಅವಿಭಜಿತ ಹಕ್ಕಿನ ಬಿಡುಗಡೆ ಮಾಡಲು ಒಂದೇ ಕುಟುಂಬದ ಜಂಟಿ ಹೆಸರಿನಲ್ಲಿ ಖಾತೆದಾರರ ಆಸ್ತಿಯನ್ನು ಕುಟುಂಬದ ಒಪ್ಪಿಗೆ ಆಧಾರ ಇತರ ವ್ಯವಸ್ಥೆಗಳಲ್ಲಿ ಕುಟುಂಬದ ಒಬ್ಬ ಸದಸ್ಯರಿಗೆ ಹಕ್ಕನ್ನು ನೀಡಲು ಅವಕಾಶಗಳು ಆಗುತ್ತಿಲ್ಲ. ಇದು ಮೂರನೇ ಸಮಸ್ಯೆ. ಈ ಕಾವೇರಿ ತಂತ್ರಾಂಶಕ್ಕೆ ಇದನ್ನು ಜೋಡಣೆ ಮಾಡಿದ ಕಾರಣ, ಆನ್ಲೈನ್ ಈ ಖಾತವನ್ನು ಜೋಡಣೆ ಮಾಡಿದ ಕಾರಣ ಈ ಯಾವ ಸಮಸ್ಯೆಗಳು ದಿನನಿತ್ಯ ಉಲ್ಬಣಗೊಂಡು ಅದಕ್ಕೆ ರಿಜಿಸ್ಟ್ರೇಷನ್ ಆಫೀಸ್ನಲ್ಲಿ ಯಾವುದೇ ರೀತಿಯ ನ್ಯಾಯ ದೊರಕಿಸಿ ಬರ್ತಾ ಇಲ್ಲ. ಅವರು ರಾಜ್ಯ ಸರ್ಕಾರದ ಆದೇಶ ನಾವೇನು ಮಾಡೋದು ಅಂತ ಹೇಳ್ತಾರೆ. ಇನ್ನೊಂದು ಭಾಳ ವಿಚಿತ್ರ, ಇವತ್ತು ನಗರ ಭಾಗದಲ್ಲಿ ಕೃಷಿ ಭೂಮಿ ಇದೆ, ಅಗ್ರಿಕಲ್ಚರ್ ಲ್ಯಾಂಡ್ ಇದೆ. ಉದಾಹರಣೆಗೆ ಶಕ್ತಿನಗರ ಅಥವಾ ಮಂಗಳೂರು ಉತ್ತರ ಕ್ಷೇತ್ರದ ಗ್ರಾಮಾಂತರ ವಾರ್ಡ್ಗಳಲ್ಲಿ, ಅದು ಮಹಾನಗರ ಪಾಲಿಕೆಗೆ ಒಳಪಟ್ಟಿದೆ ಆದರೂ ಕೂಡ ಪಡೀಲ್ ಭಾಗ, ನಿಮ್ಮ ಕಣ್ಣೂರು ಭಾಗ, ಇಲ್ಲಿ ಈಗಲೇ ಕೆಲವಾರು ರೈತರು ಅಲ್ಲಿ ಅವರು ಆ ಅಗ್ರಿಕಲ್ಚರ್ ಲ್ಯಾಂಡ್ ಅವರ ಕೈಯಲ್ಲಿದೆ. ಅವರು ಅಗ್ರಿಕಲ್ಚರಿಸ್ಟ್, ಅವರ ಹತ್ರ ಅಗ್ರಿಕಲ್ಚರಿಸ್ಟ್ ದಾಖಲೆಗಳಿದೆ, ಆ ಅಗ್ರಿಕಲ್ಚರ್ ಲ್ಯಾಂಡ್ ಕೂಡ ಇದೆ. ಆ ಲ್ಯಾಂಡ್ ಖಾಲಿ ಆಗಿದೆ. ಉದಾಹರಣೆಗೆ ನಾಳೆ ಯಾರೋ ಒಂದು ಅಗ್ರಿಕಲ್ಚರಿಸ್ಟ್ ಆ ಜಾಗವನ್ನು ಖರೀದಿ ಮಾಡಬೇಕು ಅಂತ ಬಂದರೆ ಅಗ್ರಿಕಲ್ಚರಲ್ ಪ್ರಾಪರ್ಟಿ ಇನ್ಸೈಡ್ ನಗರದ ಒಳಗಡೆ ಇನ್ನೊಂದು ಅಗ್ರಿಕಲ್ಚರಿಸ್ಟ್ಗೆ ಮಾರಲಿಕ್ಕೆ ಆಗೋದೇ ಇಲ್ಲ. ಸರ್ಕಾರ ಹೇಳುತ್ತೆ ಅಗ್ರಿಕಲ್ಚರಿಸ್ಟ್ ಅಗ್ರಿಕಲ್ಚರಲ್ ಪ್ರಾಪರ್ಟಿಯನ್ನು ನೀವು ಕನ್ವರ್ಷನ್ ಮಾಡಿ ಮತ್ತೆ ಮಾರಾಟ ಮಾಡಿ, ಆಗ ಅಗ್ರಿಕಲ್ಚರ್ ಸ್ಟೇಟಸ್ಸೇ ಹೋಗಿಬಿಡುತ್ತೆ. ತಲೆ ಇದೆಯಾ ಹೇಳಿ? ಅಗ್ರಿಕಲ್ಚರಲ್ ಆಸ್ತಿ ಹೊಂದಿದವರಿಗೆ ಅಗ್ರಿಕಲ್ಚರ್ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿಕ್ಕೆ ಅವಕಾಶಗಳಿದೆ. ಅದರಲ್ಲಿ ಕೂಡ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ನಲ್ಲಿ ಅದಕ್ಕೆ ರಿಬೇಟ್ ಸಿಗಬೇಕು ಅಂದರೆ ಅವರ ವಾರ್ಷಿಕ ಆದಾಯಗಳು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನೋಡುತ್ತೆ. ಆದರೆ ಇಲ್ಲಿ ಒಂದು ಅಗ್ರಿಕಲ್ಚರ್ ಪ್ರಾಪರ್ಟಿ ಇದ್ದವನು ಅವನು ಇನ್ನೊಂದು ಅಗ್ರಿಕಲ್ಚರಿಸ್ಟಿಗೆ ಆ ಜಾಗವನ್ನು ಮಾರುವ ಹಾಗೆ ಇಲ್ಲ. ಭಾಳ ತಾಪತ್ರಯ ಏನು ಅಂತ ಕೇಳಿದರೆ ಅದರಲ್ಲಿ ಕೂಡ ಭಾಳ ದೊಡ್ಡ ರೀತಿಯ ತಲೆಬಿಸಿ. ಹಳೆಯ ಮನೆಗಳು ಕನ್ವರ್ಷನ್ ಬಂದದ್ದು ಯಾವಾಗ? ಕನ್ವರ್ಷನ್ ಬಂದದ್ದು ಇತ್ತೀಚಿನ ಒಂದು 40-50 ವರ್ಷಗಳಲ್ಲಿ. ಉದಾಹರಣೆಗೆ ಮಂಗಳೂರಿನ DC ಕಚೇರಿ, ಈಗ ಇರುವ DC ಕಚೇರಿ ಭಾಳ ಪುರಾತನ ಬಿಲ್ಡಿಂಗ್. ವೆನ್ಲಾಕ್ ಆಸ್ಪತ್ರೆ ಪುರಾತನ ಬಿಲ್ಡಿಂಗ್. ಅವತ್ತು ಅಲ್ಲಿ ಬಿಲ್ಡಿಂಗ್ ಕಟ್ಟುವಾಗ ಕನ್ವರ್ಷನ್ ಅಂತೇಳಿ ಆರ್ಡ್ರೇ ಬಂದಿಲ್ಲ, ಆ್ಯಸ್ ಇಟ್ ಈಸ್ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಕಟ್ಟಿದ್ದಾರೆ. ಈಗ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಹೊಸ ಬಿಲ್ಡಿಂಗ್ ಕಟ್ಟಿದ್ದಾರೆ. ಇಲಾಖೆ ಎಲ್ಲಿ ಕನ್ವರ್ಷನ್ ಆರ್ಡರ್ ಕೇಳಿದೆ? ನಾನು ಉದಾಹರಣೆಗೆ ಹೇಳಿದ್ದು. ಇದನ್ನು ಸರ್ಕಾರಿ ವ್ಯವಸ್ಥೆಗಳಿಗೆ ಅದನ್ನು ಉಪಯೋಗ ಮಾಡಿಕೊಳ್ಳಿಕ್ಕೆ ಸರ್ಕಾರ ಕೇಳಲ್ಲ. ಆದರೆ ನಮ್ಮಂಥ ಖಾಸಗಿ ವ್ಯಕ್ತಿಗಳಿಗೆ
ಕನ್ವರ್ಷನ್ ಆರ್ಡ್ರೇ ಕಂಪಲ್ಸರಿ ಮಾಡ್ತಾ ಇದ್ದಾರೆ. ಅಂದರೆ ನೀವು ಅಗ್ರಿಕಲ್ಚರ್ ಪ್ರಾಪರ್ಟಿಯಾಗಿ ಇಟ್ಕೊಳ್ಳುವಾಗಿಲ್ಲ, ನೀವು ಕನ್ವರ್ಟೆಡ್ ಪ್ರಾಪರ್ಟಿ ಮಾಡಬೇಕು ಅಂತೇಳುವಂಥ ಒಂದು ದಾಖಲೆಗಳನ್ನು ಮಾಡಿದ್ದಾರೆ. ಇದನ್ನು ಕೂಡ ನಾನು ವಿಧಾನಸೌಧದಲ್ಲಿ ಈ ಪ್ರಶ್ನೆಯನ್ನು ಎತ್ತಿದೆ. ಆದರೆ ಈ ಪ್ರಶ್ನೆಯನ್ನು ಅತಿ ಶೀಘ್ರದಲ್ಲಿ ನಾನು ಬಗೆಹರಿಸ್ಕೊಡ್ತೇನೆ ಅಂತೇಳಿ ವಿಧಾನಸೌಧದಲ್ಲಿ ಮಂತ್ರಿಯಲ್ಲಿ ಹೇಳಿದರು. ಆದರೂ ಅದರ ಬಗ್ಗೆ ಯಾವುದೇ ಕಾರ್ಯಪ್ರವೃತ್ತರು ಇನ್ನೂ ಕೂಡ ಇಲಾಖೆ ಆಗಿಲ್ಲ ಅಂತೇಳಿ ನನಗೆ ತಿಳಿದು ಬಂದಿದೆ. ಅದರ ಒಟ್ಟಿಗೆ ಈ ಖಾತಾ ಸಮಸ್ಯೆಗಳು ಇನ್ನೊಂದಿದೆ. ಇವತ್ತು ಈ ಖಾತಾ ದಾಖಲೆಗಳನ್ನು ಮಾಡುವ ಪ್ರಾಥಮಿಕ ಹಂತದಲ್ಲಿ ಮೊಬೈಲ್ ಮೂಲಕ ಆಸ್ತಿಯ ಸ್ಥಳಸೂಚಿ ಸೆರೆಹಿಡುವ ಸಮಯದಲ್ಲಿ ಲೊಕೇಶನ್ ಕ್ಯಾಪ್ಚರ್ ಅಂತ ಹೇಳ್ತಾರೆ. ಎಲ್ಲೋ ಗ್ರಾಮಾಂತರ ಭಾಗದಲ್ಲಿ ಹೋದರೆ ಅಲ್ಲಿ ನೆಟ್ವರ್ಕ್ ಸಮಸ್ಯೆ, ಈಗಂತೂ ನಗರ ಭಾಗದಲ್ಲೇ ನೆಟ್ವರ್ಕ್ ಸಮಸ್ಯೆ. ಜೈಲರ್ ಜಾಮರ್ ಹಾಕಿದ್ದಾರೆ. ಉದಾಹರಣೆಗೆ ನಾಳೆ ಇಲ್ಲಿ ಒಂದು ಈ ಕೊಡಿಯಾಲ್ಬೈಲ್ ಗ್ರಾಮದಲ್ಲಿ ಒಂದು ರಿಜಿಸ್ಟ್ರೇಷನ್ ಮಾಡಬೇಕು. ಅವರು ಆ ಜಾಗದಲ್ಲಿ ಬಂದು ಲೊಕೇಶನ್ ಕ್ಯಾಪ್ಚರ್ ಮಾಡಲಿಕ್ಕಿದೆ, ಲೊಕೇಶನ್ ಕ್ಯಾಪ್ಚರ್ ಮಾಡಲಿಕ್ಕೆ ನೆಟ್ವರ್ಕ್ ಬಿಡ್ತಾ ಇಲ್ಲ. ಏನು ಮಾಡಬೇಕು ಹೇಳಿ ಅವನು? ಇದು ಹೊಸದಾಗಿ ಬಂದಂಥ ಸಮಸ್ಯೆ. ಈಗ ಇದು ಬಿಡಿ, ಅದನ್ನು ಕೆಲವು ದಿವಸದಲ್ಲಿ ಬಗೆಹರಿಸೋದಷ್ಟರಲ್ಲಿ ನಾಳೆ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಕಮಿಷನರ ಮೀಟಿಂಗ್ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡಿಕೊಂಡಿದ್ದೇನೆ. ಒಂದೆರಡು ದಿವಸದಲ್ಲಿ ಮೀಟಿಂಗ್ ಮಾಡಿ ಅದನ್ನು ಸರಿ ಮಾಡಿಸುವಂಥದ್ದಷ್ಟರಲ್ಲಿ ಸಭೆಯನ್ನು ಕರಿತೇವೆ. ಅದೊಂದು ವಿಷಯ, ಯಾವುದು ಜೈಲ್ ಜಾಮರ್. ಆದರೆ ತಾಂತ್ರಿಕ ಸಮಸ್ಯೆ ಆದ ಕಾರಣ ಇದನ್ನು ಬಗೆಹರಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳೋದು ಇವತ್ತು ಎಲ್ಲರಿಗೂ ಗೊತ್ತಾಗುವಂಥ ವಿಷಯ. ನೋಂದಾವಣಿ ಮಾಡುವಾಗ ನೋಂದಾವಣಿ ಶುಲ್ಕ ಮತ್ತು ಮುದ್ರಾಂಕ ಶುಲ್ಕ ಕರ್ನಾಟಕ ರಾಜ್ಯ ನೋಂದಣಿ ಪತ್ರದಲ್ಲಿರುವ ಸ್ಥಳಸೂಚಿ, ವಾರ್ಡ್, ಬ್ಲಾಕ್, ಸ್ಟ್ರೀಟ್ ಆಧಾರದಲ್ಲಿ ಶುಲ್ಕವು ಆಗುತ್ತದೆ. ನಿವೇಶನ ಸ್ಥಳಸೂಚಿ ನಿಗದಿ ಆಗಿದ್ದರೂ ಸಾಫ್ಟ್ವೇರ್ ತಂತ್ರಾಂಶದ ನ್ಯೂನತೆಯಿಂದ ಸ್ಥಳಸೂಚಿ ರಸ್ತೆಯ ನಂಬರವು ಇನ್ಯಾವುದೋ ವಾರ್ಡ್ಗಳ ರಸ್ತೆ ನಂಬರ್ ದಾಖಲಾಗ್ತಾ ಇದೆ. ಉದಾಹರಣೆಗೆ ಗ್ರಾಮಾಂತರ ಭಾಗದಲ್ಲಿ ಒಂದು ಏರಿಯಾವನ್ನು ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡುವಾಗ ಅದು ಬೇರೆ ವಾರ್ಡ್, ಬೇರೆ ಸ್ಟ್ರೀಟ್ ತೋರಿಸ್ತಾ ಇದೆ ಮತ್ತು ಆ ಸ್ಟ್ರೀಟ್ ಅಂತ ಹೇಳುವಂಥದ್ದು ತೋರಿಸಿ ಆ ಸ್ಟ್ರೀಟನ್ನು ರೇಟನ್ನು ಹಾಕುವಾಗ ಆಗ್ತಾ ಇದೆ. ನಾನು ಉದಾಹರಣೆ ಕೊಟ್ಟು ಬರೆದಿದ್ದೇನೆ. ಅಲ್ಲಿ ನೋಡಿ, ಮುಖ್ಯ ರಸ್ತೆಯ ಸ್ಥಳಸೂಚಿ ತಂತ್ರಾಂಶದಲ್ಲಿ ಕೋಟಿಮೂರ ಸರಿಪಳ್ಳ ಮುಖ್ಯ ರಸ್ತೆ ಅಂತ ತೋರಿಸ್ತದೆ ಅಂತೇಳಿ ಉದಾಹರಣೆ ಕೊಟ್ಟು ಬರ್ತಿದ್ದೇನೆ. ಪ್ರಾಕ್ಟಿಕಲಲ್ಲಿ ಹೋಗಿ ಮಾಡುವಾಗ ಬರುವಂಥ ಸಮಸ್ಯೆಗಳು. ಹಾಗಾಗಿ ಈ ಖಾತೆ ಮಾಡುವಂಥ ಆಸ್ತಿಯು ಸ್ಥಳಸೂಚಿ ಸರಿಯಿಡುವಾಗ ಲೊಕೇಶನ್ ಕ್ಯಾಪ್ಚರನ್ನು ವಾರ್ಡ್ ಹೆಸರು ನಮೂದೊಳಗೆ ಮಾಡುವಂಥದ್ದು. ಇದರಿಂದ ಸಂಬಂಧಿತ ನಗರ ಪಾಲಿಕೆಯಲ್ಲಿ ಕೂಡ ಈ ಖಾತವನ್ನು ಪಡೆಯಲು ಕಷ್ಟವಾಗಿದೆ. ಸರ್, ನಾನು ಒಂದೇ ಹೇಳ್ತೇನೆ, ಇದನ್ನು ಕೂಡ ಹೇಳಬೇಕು. ಇವತ್ತು ಮಂಗಳೂರಿನ 60 ವಾರ್ಡ್ಗಳು ಕೂಡ ಆ್ಯಸ್ ಎ ಸಾಫ್ಟ್ವೇರ್ನಲ್ಲಿ 60 ವಾರ್ಡಿನ ಎಲ್ಲ ಪ್ರಾಪರ್ಟಿಗಳು ಮಂಗಳೂರಿನ ಮಹಾನಗರ ಪಾಲಿಕೆಯಲ್ಲಿ ಕೂಡ ಅಪ್ಲೋಡ್ ಆಗಿಲ್ಲ. ನೀವು ಈ ಖಾತಾ ಪಡ್ಕೊಳ್ಬೇಕು ಅಂತೇಳಿ ಆದರೆ ಸಾಫ್ಟ್ವೇರಲ್ಲಿ ಅಪ್ಲೋಡ್ ಆಗದೆ ಆ ಜಾಗದ ಈ ಖಾತಾ ಹೇಗೆ ಕೊಡ್ಬೋದು ಮಹಾನಗರ ಪಾಲಿಕೆ? ದಿಸ್ ಇಸ್ ಸೆಕೆಂಡ್ ಪ್ರಾಬ್ಲಮ್. ಅದು ಇನ್ನಾಗಬೇಕಷ್ಟೇ. ಅಷ್ಟರ ಒಳಗಡೆ ಇವರು ಕಾವೇರಿ ಮತ್ತು ಈ ತಂತ್ರಾಂಶವನ್ನು ಜೋಡಣೆ ಮಾಡಿಬಿಟ್ರು. ಹಾಗಾಗಿ ಇದರಷ್ಟು ದೊಡ್ಡ ಫುಲಿಶ್ನೆಸ್ ಬೇರೆ ಯಾವುದೇ ಇಲ್ಲ. ಇದು ಟೋಟಲ್ ಆಗಿ ಜನರಿಗೆ ಕಣ್ಣೀರು ತರಿಸುವಂಥ ಒಂದು ಆದೇಶ. ಈ ಖಾತಾ ಮತ್ತು ಕಾವೇರಿ 2 ತಂತ್ರಾಂಶ ಜೋಡಣೆ ಮಾಡಿದ್ದು, ಅದು ಮಾಡೋದಾದರೆ ಈ ಎಲ್ಲ ವ್ಯವಸ್ಥೆಗಳನ್ನು ಸರಿಪಡಿಸ್ಕೊಂಡು ಮಾಡಬೇಕಿತ್ತು. ಹಾಗಾಗಿ ಇದರಿಂದ ಬಳಲುತ್ತಿರುವ ಜನರು, ಕಷ್ಟಪಡುತ್ತಿರುವಂಥ ಜನರು, ಇದರಿಂದ ರಿಜಿಸ್ಟ್ರೇಷನ್ ನಿಂತು ಆದಾಯಕ್ಕೆ ತೊಂದರೆ ಆದಾಗ ಇದಕ್ಕೆಲ್ಲ ಕರ್ನಾಟಕದ ರಾಜ್ಯ ಸರ್ಕಾರವೇ ನೇರವಾಗಿ ಹೊಣೆ ಆಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರ ಮಧ್ಯದಲ್ಲಿ ಮೂಡದ ನಿಕಟಪೂರ್ವ ಅಧ್ಯಕ್ಷರು ಇಲ್ಲೇ ಇದ್ದಾರೆ. ಇವರು ಕೆಲವಾರು ಬದಲಾವಣೆಗಳನ್ನು ತಂದಿದ್ದರು. ಆ ಬದಲಾವಣೆ ಮಾಡುವಾಗ ಎಲ್ಲಾದರೂ ಸ್ವಲ್ಪ ತೊಂದರೆ ಆದರೆ ಅದರ ಬಗ್ಗೆ ಭಾಳ ದೊಡ್ಡ ಈ ವಿಚಾರಗಳು ಬೇರೆ ಬೇರೆ ರೀತಿಯಲ್ಲಿ ತಂದು ಅಲ್ಲಿಯ ಬರುವಂಥ ಸಾರ್ವಜನಿಕರು ಬೇರೆ ಬೇರೆ ವರ್ಗದಲ್ಲಿ ಮೀಟಿಂಗ್ ಮಾಡಿ ಅದನ್ನು ಬಗೆಹರಿಸುವಂಥ ಕೆಲಸ ಕಾರ್ಯಗಳು ಅವರ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಇವತ್ತು ನೀವು ಅವರು ಮೂಡದಲ್ಲಿ ಹಾಕಿದಂಥ ವರದಿ ನೋಡಿ. ರಾಜ್ಯದಲ್ಲಿ ಯಾವುದೇ ಸಾರ್ವಜನಿಕ ಸರ್ಕಾರಿ ಕಚೇರಿಯಲ್ಲಿ ಪ್ರವೇಶ ನಿರ್ಬಂಧ ಮಾಡುವಂಥ ಅಧಿಕಾರ ಯಾರಿಗೂ ಇಲ್ಲ. ಮಂಗಳೂರಿನ ನಮ್ಮ ಮೂಡ ಕಚೇರಿಯಲ್ಲಿ ಯಾವುದೇ ಸಾರ್ವಜನಿಕರಿಗೆ ಒಳಗಡೆ ಬರಲಿಕ್ಕಿಲ್ಲ. ವಕೀಲರುಗಳಿಗೂ ಮತ್ತು ಬ್ರೋಕರ್ಗಳಿಗೆ ಬರಲಿಕ್ಕಿಲ್ಲ. ಬ್ರೋಕರ್ಗಳಿಗೆ ಬರೋದು ಬೇಡಬೇಡಿ, ನೀವು ಬಿಡಬೇಡಿ, ಸಾರ್ವಜನಿಕರಿಗೆ ಬರಬಾರ್ದು ಅಂತೇಳಿ. ಈಗ ಮಂಗಳೂರಿನ ಪರಿಸ್ಥಿತಿ ಏನು? ನನ್ನ ಡಾಕ್ಯುಮೆಂಟೇಷನನ್ನು ವಕೀಲರು ನೋಡ್ತಾರೆ. ನನ್ನ ಡಾಕ್ಯುಮೆಂಟೇಷನ್ ಯಾರು ಡಾಕ್ಯುಮೆಂಟ್ ರೈಟರ್ ಮಾಡ್ತಾರೆ. ನನಗೆ ಅದನ್ನು ಹೋಗಿ ವಿವರಿಸಲಿಕ್ಕೆ ನನಗೆ ಆಗಲ್ಲ, ನನಗೆ ಗೊತ್ತಿಲ್ಲ, ಅದು ಸಮಯ ಅಭಾವ ಇದೆ. ನಾನು ಬೇರೆಯವರನ್ನು ಕಲಿಸಿ ಮಾಡ್ತೇನೆ ಅಂತ ಎಣಿಸ್ಕೊಳ್ಳಿ, ಅವಕಾಶಗಳಿಲ್ಲ.
ಬ್ರೋಕರ್ಗಳ ಹಾವಳಿ ಆದರೆ ಬ್ರೋಕರ್ಗಳ ಹತ್ರ ಹಣ ಯಾಕೆ ತಗೊಳ್ತೀರಿ ನೀವು? ಬ್ರೋಕರ್ಗಳಿಂದ ಹಾವಳಿ ಆಗಿದೆ ಅಂತ ಹೇಳಿದ್ರೆ ಬ್ರೋಕರ್ನವರಿಂದ ಹಣ ತಗೊಂಡ್ರೆ ಕಾರಣ ಅಲ್ಲ ಅಂದ್ರದು. ಅಧಿಕಾರಿಗಳು ಯಾರು ನಾವು ಹಣ ತೆಗೆದುಕೊಳ್ಳಲ್ಲ ಅಂತೇಳಿ ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಅಲ್ಲಿರುವಂಥ ಅಧ್ಯಕ್ಷರ ನೇತೃತ್ವದಲ್ಲಿ ಮಾಡಲಿ. ನಾನು ಕೇಳುವಂಥದ್ದು ಬ್ರೋಕರ್ಗಳು ಬರಬೇಕು ಅಂತ ಹೇಳೋದಲ್ಲ. ನನ್ನ ಜಾಗದ ಬಗ್ಗೆ ನನಗೆ ಮಾಹಿತಿ ಇದೆ, ಇವರಿಗೆ ಇವರ ಜಾಗದ ಬಗ್ಗೆ ಯಾವುದೇ ಮಾಹಿತಿಗಳಿಲ್ಲ, ಅದನ್ನ ಜ್ಞಾನ ಇರಲ್ಲ. ಹಿರಿಯರು ಇರ್ತಾರೆ, ಏನು ಮಾಡ್ತಾರೆ, ಯಾರೋ ಇನ್ನೊಬ್ಬರನ್ನು ಕಳಿಸ್ಕೊಡ್ತಾರೆ. ಇಲ್ಲ, ಜಾಗದ ಓನರೇ ಬರಬೇಕು. ಪ್ರಾಯ ಆಗಿದ್ದವ್ರು ಏನು ಮಾಡ್ಬೇಕು ಹೇಳಿ? ಹುಷಾರಿಲ್ಲದವ್ರು ಏನು ಮಾಡ್ಬೇಕು ಹೇಳಿ? ಅಮೇರಿಕದಲ್ಲಿರುವವರು ಏನು ಮಾಡ್ಬೇಕು ಹೇಳಿ? ಜಾಗದ ಓನರು. ದುಬೈಯಲ್ಲಿದ್ದವ್ರು ಏನು ಮಾಡಬೇಕು? ಅವರೇ ಬರಬೇಕು ಅಂತೇಳಿ ನೀವು ಬೋರ್ಡ್ ಹಾಕಿದ್ದೀರಲ್ಲ, ಮತ್ತು ಯಾರನ್ನೂ ಬರಲಿಕ್ಕೆ ಬಿಡೋದಿಲ್ಲ. ಅಲ್ಲಿ ಒಬ್ಬ ವಾಚ್ಮ್ಯಾನ್ ನಿಂತಿದ್ದಾರೆ, ಹೊರಗಡೆ ಹೋಗಿ ಅಂತ ಹೇಳಿದ್ರೆ ನೀವು ಇವತ್ತು ಹೀಗೆ ಹೋಗಿ ಗೊತ್ತಾಗತ್ತೆ ನೋಡಿ. ಇದು ಒಂದು ಒಳ್ಳೆಯ ಕಥೆ ಆಗಿದೆ. ರಸ್ತೆಯಲ್ಲಿ ಆಕ್ಸಿಡೆಂಟ್ ಜಾಸ್ತಿ ಆಗ್ತಂದ್ರೆ ರಸ್ತೆಯನ್ನೇ ಬಂದ್ ಮಾಡೋದು, ಯಾರು ಓಡಾಡಬೇಡಿ ಅಂತ. ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗುತ್ತೆ, ರಸ್ತೆಗೆ ಏರ್ಲ ಬರಬಲ್ಲಿ ನನ್ನ ರಸ್ತೆ ರೋಡ್ಗೂ ಬೀಗ. ಇದಕ್ಕೆ ಅರ್ಥ ಉಂಟ? ನಿಮಗೆ ಆಡಳಿತ ಮಾಡಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಹೇಳಿ. ಅದು ಬಿಟ್ಟು ಜನರು ಸಾರ್ವಜನಿಕರು ಬರೋದು ಬೇಡ ಅಂತ ಹೇಳುವಂಥದ್ದನ್ನು ನಾನು ಅದರ ಮಧ್ಯದಲ್ಲಿ ನಮಗೆ ಭಾಳ ಆಶ್ಚರ್ಯ. ಅಲ್ಲಿ TPM ಮತ್ತು ATP ಅಸಿಸ್ಟೆಂಟ್ ಟೌನ್ ಪ್ಲ್ಯಾನರ್, ಟೈಪಿಸ್ಟ್, ಸರ್ವೇಯರ್, ಹೀಗೆ ಪ್ರತಿಯೊಂದು ವಿಭಾಗದಲ್ಲಿ ಸಿಬ್ಬಂದಿಗಳಿಲ್ಲ. ಒಂದು ATPO ಇದ್ದಾರೆ, ಅವರು 3 ದಿವಸ ಬೆಂಗಳೂರಿನಲ್ಲಿ, 3 ದಿವಸ ಇಲ್ಲಿ. ಅವರು ಯಾವಾಗ ಬರ್ತಾರಂತ ನೀವು ಕಾಯ್ದುಕೊಂಡು ಕೂತ್ಕೊಳ್ಬೇಕು. ಆ ಪುಣ್ಯಾತ್ಮ ಬಂದ ನಂತರ ಅವನ ಹತ್ರ ಅರ್ಜಿ ಕೊಟ್ಟು ಆ ಅರ್ಜಿ ಮುಂದುಗಡೆ ಹೋದ ನಂತರ ಮತ್ತೆ ಕಮಿಷನರಿಗೆ ಹೋಗೋ ತನಕ ನೀವು ಅವನು ಯಾವಾಗ ಬರ್ತಾನೆ ಅಂತೇಳಿ ಅವನಿಗೆ ತಕ್ಷಣ ಬೆಂಗಳೂರು ಡ್ಯೂಟಿ ಹಾಕಿದರೆ ಬೆಂಗಳೂರು ಡ್ಯೂಟಿ, ವಾರಕ್ಕೆ 3 ದಿವಸ ಬೆಂಗಳೂರು ಡ್ಯೂಟಿ ಸರ್ ಅವನಿಗೆ. ಮಂಗಳೂರಿನ ಬಗ್ಗೆ ಕಾಳಜಿ ಇರುವವರು ಹೀಗೆ ಮಾಡ್ತಾರಾ? ಮತ್ತು ಇವತ್ತೆಲ್ಲ ಹೇಳ್ತಾರೆ. ರವಿಶಂಕರ್ ಮಿಜಾರ್ ಅವರ ಅಧ್ಯಕ್ಷರಾಗಿದ್ದಾಗ ನಾನು ಹೇಳುವಂಥದ್ದು ಇದೆಲ್ಲ ಹೇಳಲಿಕ್ಕೆ ಹೋದರೆ ವಿಶೇಷ ಆಗುತ್ತೆ ಸರ್. ಈ ಒಂದು ಕಾಲದಲ್ಲಿ ಮಂಗಳೂರಿನ ಮೂಡದ ಎಲ್ಲ ಆದಾಯಗಳು, ಉದಾಹರಣೆಗೆ ಎಲ್ಲರೂ ಮನೆ ಕಟ್ಟುವಾಗ ಪ್ರತಿಯೊಬ್ಬರಿಗೆ ಸೆಸ್ ಕಲೆಕ್ಟ್ ಮಾಡ್ತಾರೆ. ಯಾವ ಸೆಸ್? ಪಾರ್ಕ್ ಅಭಿವೃದ್ಧಿ ಸೆಸ್, ಕೆರೆ ಅಭಿವೃದ್ಧಿ ಸೆಸ್ಸನ್ನು ಕಲೆಕ್ಟ್ ಮಾಡ್ತೇವೆ. ಮುಂಚೆ ಹೇಗಿತ್ತು ಅಂತ ಹೇಳಿದರೆ ಈ ಪಾರ್ಕ್ ಅಭಿವೃದ್ಧಿ ಸೆಸ್ ಮತ್ತು ಕೆರೆ ಅಭಿವೃದ್ಧಿ ಸೆಸ್ಸನ್ನು ನಾವು ರಾಜ್ಯ ಸರ್ಕಾರಕ್ಕೆ ಕಳಿಸಿ ಅಲ್ಲಿ ರಾಜ್ಯದವರು ನಮ್ಮಿಂದ ಬಂದಂಥ ವರ್ಷದ ಆದಾಯಗಳು ಎಲ್ಲವನ್ನು ಕ್ರೋಢೀಕರಿಸಿ ಇಡೀ ರಾಜ್ಯದ ಎಲ್ಲ ಟೌನ್ ಆ ಪ್ರಾಧಿಕಾರಕ್ಕೆ ಸ್ವಲ್ಪ ಕೊಡ್ತಿದ್ರು. ನಮ್ಮ ಸರ್ಕಾರ ನಾನು ಮಾಡಿದೆ. ಇವರು ಈಗಲ್ಲ ಮಾತಾಡ್ತಾರೆ, ನಮ್ಮ ಹಣ ನಮ್ಮ ಹಕ್ಕು, ನನ್ನ ಮೂಡದಲ್ಲಿ ಬರುವ ಆದಾಯ ನನಗೆ ಇಲ್ಲಿ ಕೊಡಬೇಕು ಅಂಥೇಳಿ ಬೊಮ್ಮಾಯಿ ಇರುವಾಗ ಆದೇಶ ಮಾಡಿಕೊಂಡು ಈಗ ಎಲ್ಲ ಕೆರೆ ಎಲ್ಲ ಪಾರ್ಕ್ಗಳು ಅಭಿವೃದ್ಧಿ ಮಾಡಲಿಕ್ಕೆ ಆ ಹಣವನ್ನು ಇಲ್ಲೇ ಬರೆದಂಥ ಆದಾಯದಿಂದ ಇಲ್ಲೇ ಉಪಯೋಗಿಸ್ಕೊಂಡು ನಾವು ರವಿಶಂಕರ್ ಮಿಜಾರ್ ಅವರಿರುವ ಸಂದರ್ಭದಲ್ಲಿ ಮಾಡಿದಂಥ ಆದೇಶಗಳು. ಹಾಗಾಗಿ ಇದನ್ನು ಇವತ್ತು ಇಲ್ಲಿರುವಂಥ ಟೌನ್ ಪ್ಲ್ಯಾನರ್ ತನಗೆ ವಹಿಸಿದ ಕೆಲಸ ಮುಗಿಸಿಕೊಂಡು 50-60 ಜನ ಸಾಲಾಗಿ ನಿಂತಿರ್ತಾರೆ ನೋಡಿ. ನೀವತ್ತು ನಾಳೆ ನೋಡಿ ದುಃಖ ಆಗತ್ತೆ. ಇದನ್ನು ಯಾವ ರೀತಿಯಲ್ಲಿ ಸರಿಪಡಿಸೋದು ರಾಜ್ಯ ಸರ್ಕಾರದ ಗಮನ ತಂದರು. ಮೊನ್ನೆ UD ಮಿನಿಸ್ಟರ್ ಗಮನಕ್ಕೆ ತಂದಿದ್ದೇನೆ ನಾನು ಇದನ್ನು. ಇಲ್ಲಪ್ಪ ಮಾತ್ರ ಸರಿ ಮಾಡ್ತೇನೆ ಅಂತ ಹೇಳ್ತಾರೆ. ಮತ್ತೇನು ಮಾಡ್ಬೇಕು ಹೇಳಿ? ನಿಮ್ಗೆ ನೆನಪಿದೆ, ಆಡಳಿತ ಪಕ್ಷದ ಶಾಸಕರೇ ಹೋಗಿ ಅಲ್ಲಿ ಗಲಾಟೆ ಮಾಡಿದ್ದು, ಪುತ್ತೂರಿನ ಶಾಸಕರು ಅಶೋಕರೈಗಳು. ನೆನಪಿಸ್ಕೊಡ್ತೇನೆ ನಾನು. ಈ ರೀತಿ ಅವ್ಯವಸ್ಥೆಗಳಿಂದ ಕೂಡಿದೆ. ಹಾಗಾಗಿ ಇದು ನಮ್ಮ ಮಂಗಳೂರಿನ ದೌರ್ಭಾಗ್ಯ ಅಂತ ಹೇಳುವಂಥದ್ದು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅದರ ಒಟ್ಟಿಗೆ ಸ್ಮಾರ್ಟ್ ಮೀಟರ್ ಟೆಂಡರ್ನಲ್ಲಿ ಹಗರಣ, ಅಳವಡಿಕೆಯಲ್ಲಿ ಗೋಲ್ಮಾಲ್. ಇದನ್ನು ನಾನು ವಾಪಸ್ ಹೇಳಬೇಕಾಗಿಲ್ಲ. ಪತ್ರಿಕೆಯಲ್ಲಿ TVಯಲ್ಲಿ ಎಲ್ಲವೂ ಸ್ಟೋರಿ ರೀತಿ ಬರ್ತಾ ಉಂಟು, ವಾಪಸ್ ಹೇಳಬೇಕಾಗಿಲ್ಲ. ಆದರೆ ಸಿಂಗಲ್ ಫೀಸ್ ಮೀಟರ್ ಹಳೆಯ ರೇಟ್ 950 ರೂಪಾಯಿ, ಸ್ಮಾರ್ಟ್ ಮೀಟರ್ ಹೊಸ ರೇಟ್ 4998. ಸಿಂಗಲ್ ಫೇಸ್ ಮೀಟರ್ 2 ಹಳೆಯ ದರ 2400, ಈಗ 9000 ರೂಪಾಯಿ ಸರ್. 3 ಫೇಸ್ ಮೀಟರ್ 2500. ಸ್ಮಾರ್ಟ್ ಮೀಟರ್ ಈಗ ಹೊಸ ದರ, ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ದರ. ಸ್ಮಾರ್ಟ್ ಮೀಟರ್ ಹೊಸ ದರ ಅಂದರೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ಈಗ ಆದೇಶದ ದರ 28,000 ರೂಪಾಯಿ. 2500 ಎಲ್ಲಿ, 28,000 ಎಲ್ಲಿ ಸರ್? ಈ ಹಣಗಳೆಲ್ಲ ಎಲ್ಲಿಗೆ ಹೋಗ್ತವೆ ಸರ್? ಸರ್ ನೀವು ಕಂಪನಿಯನ್ನು ನಿಗದಿ ಮಾಡಿ ಇವನ ಹತ್ರನೇ ಕ್ರಯ ಮಾಡಬೇಕು ಸರ್. ಒಳ್ಳೆಯದಾಗಿದೆ ಸರ್. ನಿಮ್ಮ ಮನೆಗೆ ಯಾವ ಫ್ರಿಡ್ಜ್ ತಗೊಳ್ಬೇಕು, ಯಾವ TV ತಗೊಳ್ಬೇಕು, ನಿಮ್ಮ ಮನೆಗೆ ನೀವು ಯಾವ ಡಾಕ್ಟರ್ ಹತ್ರ ಹೋಗಬೇಕು, ನಾನು ಸರ್ಕಾರ ನಿಗದಿ ಮಾಡಿ ಅವ್ರ ಹತ್ರನೇ ಹೋಗ್ಬೇಕು ಅಂತೇಳಿ ಕೊಡುವಂಥದ್ದು ಯಾವ ನ್ಯಾಯ ಸರ್? ಯಾಕೆ ಆ ಸಪ್ಲೈಯರ್, ಮೀಟರ್ ಸಪ್ಲೈಯರ್ ಹತ್ರ ಮಾತ್ರ ಮೀಟರ್ ಹಾಕಿಕೊಂಡ್ರೆ ಕರೆಂಟ್ ಸರಿಯಾಗಿ ಪಾಸ್ ಆಗುತ್ತಾ?
15,000 ಕೋಟಿ ಭ್ರಷ್ಟಾಚಾರ ವಿಧಾನಸೌಧದಲ್ಲಿ ಆ ವಿರೋಧ ಪಕ್ಷದ ನಾಯಕರಿಂದ ಹಿಡಿದು ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಅಶ್ವಥ್ ನಾರಾಯಣರಿಂದ ಹಿಡಿದು ಎಲ್ಲರೂ, ಸುನಿಲ್ ಕುಮಾರ್ ಅವರು ಎಲ್ಲರೂ ಇದರ ಬಗ್ಗೆ ವರದಿ ಮಾಡಿದ್ದಾರೆ. ಎದುರುಗಡೆ ಈ ರೀತಿ ಕಳ್ಳತನ ಮಾಡಿಕೊಂಡು ಡೋಂಗಿ ಮಾಡಿ ಹಣ ಮಾಡಿದ್ದಾರೆ ಅಂತೇಳಿ ಆದರೆ ಮತ್ತು ಏನು ಮಾಡಬೇಕು ಹೇಳಿ. ಅದಾಯಿತು. ಇವತ್ತು ಕೇಂದ್ರ ಸರ್ಕಾರ ಒಂದು ಆದೇಶ ಮಾಡಿದೆ. ಆದೇಶದಲ್ಲಿ ಏನಿದೆ ಅಂತ ಹೇಳಿದರೆ, ಯಾವುದೇ ಟ್ಯಾಕ್ಸಿಗಳು ಇಡೀ ದೇಶದಲ್ಲಿ ಎಲ್ಲಿ ಓಡಾಡೋದಾದರೆ ಅವರಿಗೊಂದು ಎಮರ್ಜೆನ್ಸಿ ಬಟನ್ ಟ್ಯಾಕ್ಸಿಯಲ್ಲಿ ಇರಬೇಕು. ಆ ಯಾವ ಪಾರ್ಟಿ ಟ್ಯಾಕ್ಸಿಯಲ್ಲಿ ಬಾಡಿಗೆ ತಗೊಂಡು ಹೋಗ್ತಾರೆ ಅವರಿಗೇನಾದರೂ ತೊಂದರೆ ಆದರೆ, ತೊಂದರೆ ಮಾಡಿದೆ ಟ್ಯಾಕ್ಸಿ ಆ ಬಟನನ್ನು ಪ್ರೆಸ್ ಮಾಡಿದರೆ ಇಮಿಡಿಯೇಟ್ಲಿ ಪೊಲೀಸ್ ಸ್ಟೇಷನಿಗೂ ಸಂಬಂಧಪಟ್ಟ ವ್ಯವಸ್ಥೆಗೆ ಹೋಗಬೇಕು ಅಂತೇಳಿ. ಅದಕ್ಕೆ ಏನು ಹೆಸರು ಹೇಳ್ತಾರೆ? ನಾವು ಅದಕ್ಕೆ ಎಮರ್ಜೆನ್ಸಿ ಬಟನ್ ಅಂತ ಹೇಳ್ತೇವೆ. ಇನ್ನೊಂದು ಹೆಸರು ಇದೆ ಅದಕ್ಕೆ, ಪ್ಯಾನಿಕ್ ಬಟನ್ ಅಂತ ಮಾಡಿದ್ದಾರೆ. ಬಟ್ ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂದರೆ ಈ ಬಟನನ್ನು ಹಾಕಿ ಅಂತ ಹೇಳಿದ್ದಾರೆ. ಸರ್, ಕೇರಳ ರಾಜ್ಯದಲ್ಲಿ ಈ ಬಟನ್ ಹಾಕ್ತಾ ಇದ್ದಾರೆ 6,000 ರೂಪಾಯಿ. ಕರ್ನಾಟಕ ರಾಜ್ಯದಲ್ಲಿ 14,000 ರೂಪಾಯಿ. ಕರ್ನಾಟಕ ರಾಜ್ಯದಲ್ಲಿ 14,000 ರೂಪಾಯಿ ಕೊಟ್ಟು ಒಂದು 8-10 ಜನ ಪ್ಯಾನಿಕ್ ಬಟನ್ ಹಾಕುವವರು ಇಡೀ ರಾಜ್ಯದಲ್ಲಿ ಯಾರು ಅಂತೇಳಿ ಒಂದು ಆದೇಶ ಕೊಟ್ಟಿದ್ದಾರೆ. ಅವರಿಂದಲೇ ಹಾಕಿಸಬೇಕು. ಅವರನ್ನು ಬಿಟ್ಟು ನೀವು ನಿಮ್ಮಷ್ಟಕ್ಕೆ ಕೇರಳದಿಂದ ಪ್ಯಾನಿಕ್ ಬಟನ್ ಅಂತಂದು ಇಲ್ಲಿ ಹಾಕಿದರೆ ಆ ಯಾವ ಕಾರಣವನ್ನು ಹಾಕಿದ್ದಾನೆ ಅವನ FC ರಿನ್ಯೂವಲೇ ಮಾಡಲ್ಲ. ಇವರು ಕಳ್ಳರು ರಿನ್ಯೂವಲೇ ಮಾಡಲ್ಲ. ಯಾಕಂದರೆ ಇವರು ಹೇಳಿದ ಏಜೆಂಟ್ ಅಂತ ತಗೊಳ್ಳಿಲ್ಲ ಅಂತೇಳಿ. ಕರ್ನಾಟಕದಲ್ಲಿ ಮಂಗಳೂರಿನಲ್ಲಿ ಒಬ್ಬ ಏಜೆಂಟ್ ಪಾಪ ಏನು ಮಾಡಿದ ಅಂದರೆ 14,000 ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ. ಕೇರಳದಲ್ಲಿ 6,000 ಬರ್ತದೆ, ನನಗೆ ಸ್ವಲ್ಪ ನಷ್ಟ ಆದರೂ ತೊಂದರೆ ಇಲ್ಲ, ನಾನು 10,000ಕ್ಕೆ ಕೊಡ್ತೀನಿ ಅಂತೇಳಿ ಮಂಗಳೂರಿನಲ್ಲಿ ಒಬ್ಬ 10,000ದಲ್ಲಿ ಹಾಕ್ಲಿಕ್ಕೆ ಶುರು ಮಾಡಿದ. ಅವನು 47 ಕಾರಿಗೆ ಟ್ಯಾಕ್ಸಿಗಳಿಗೆ ಆ ಪ್ಯಾನಿಕ್ ಬಟನ್ ಹಾಕಿದ. ಅವನು ಹಾಕಿದ 47 ಗಾಡಿ ಕೂಡ FC ರಿನ್ಯೂವಲ್ ಮಾಡಿಲ್ಲ. ಈ ರೀತಿ ಕತೆ ಮಾಡಿದರೆ ಏನು ಮಾಡಬೇಕು ಹೇಳಿ. ಕೇರಳಕ್ಕೆ 6,000 ರೂಪಾಯಿ ಕಾಸು, ಮಂಜೇಶ್ವರಕ್ಕೆ ಹೋದರೆ 6,000 ರೂಪಾಯಿ ಸಿಗುತ್ತೆ. ಇಲ್ಲಿ 16,000 ರೂಪಾಯಿ, 15,000 ರೂಪಾಯಿ, 14,000 ರೂಪಾಯಿ ಅಂತ ಹೇಳಿದ್ರೆ ಅದರಲ್ಲಿ ಅವ್ರ ಹತ್ರನೇ ಹಾಕಿಸ್ಬೇಕು. ಸರ್, ಏನು ಸರ್ ಈ ಕಾನೂನು ಕೊಡ್ತೀರಾ? ನೀವು ಹಾಕಿಸ್ಕೊಳ್ಳಿ ಅಂತೇಳಿ. ನಮ್ಮ ಸರ್ಕಾರದ ಮಾನದಂಡಗಳು ಅದರಲ್ಲಿ ಇಲ್ಲ ಅಂತ ಹೇಳಿದ್ರೆ ಫೇಲ್ ಮಾಡಿ, ತೊಂದರೆ ಇಲ್ಲ. ಅಮೌಂಟ್ ಎಷ್ಟು ಕೊಡಬೇಕು ಅವನು ಯಾರ ಹತ್ರ ಬೇಕಾದ್ರೆ ಹಾಕಿಸ್ಕೊಂಡು ಬರಲಿ. ನಮ್ಮ ಸರ್ಕಾರದ ಮಾನದಂಡವನ್ನು ಅವನು ಅನುಷ್ಠಾನ ಮಾಡಬೇಕು ಅಂತೇಳಿ ನಮ್ಮ ಮಾನದಂಡ. ಇಂಥ ಘನಘೋರ ಭ್ರಷ್ಟಾಚಾರ ಎದುರುಗಡೆ ಮಾಡಿ ಮತ್ತು ಇವರು ವೇದಾಂತ ಮಾತಾಡ್ತಾರೆ ಅಂತ ಹೇಳಿದರೆ ಇವರಿಗೆ ಏನು ಮಾಡಬೇಕು ಹೇಳಿ. ಓಪನ್ ಹಗಲು ದೊರಡೆ ಕಣ್ಣಿಗೆ ಕಾಣ್ತಾ ಇದೆ. ನಾನು ಬೇರೆ ಏನು ಹೇಳ್ತಾ ಇಲ್ಲ ಸರ್. ಇವತ್ತು ಈಗ ಹೋಗಿ BJP ಆಫೀಸ್ನ ಎದುರುಗಡೆ ಒಂದು 8 ಟ್ಯಾಕ್ಸಿ ನಿಂತಿದೆ, ಅಯೋಧ್ಯೆ ಹೋಟೆಲ್ನ ಎದುರುಗಡೆ. ಅವ್ರ ಹತ್ರ ಹೋಗಿ, ನೀವು ಮಾಧ್ಯಮದವರು ಅಂತ ಹೇಳ್ಬೇಡಿ, ಈ ವಿಷಯ ಕೇಳಿ, ಒಂದು ಅರ್ಧ ಗಂಟೆ ಕಣ್ಣೀರಾಗ್ತಾರೆ. ಬಾವುಟಗುಡ್ಡೆಯಲ್ಲಿರೋ ಟ್ಯಾಕ್ಸಿ ಅವ್ರದ್ದು ಕೇಳಿ ಹೋಗಿ, ಏನು ಮಾಡಿದೆ ಹೇಳಿ. ಹಾಗಾಗಿ ಈ ರೀತಿಯ ಒಟ್ಟು ಸರ್ಕಾರದ ಬಂದಂಥ ಆದೇಶಗಳು, ಕಾಂಗ್ರೆಸ್ ಸರ್ಕಾರದ ಆದೇಶಗಳು, ಆ ಇಲಾಖೆಗಳು ಕೆಲಸ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿ, ಅಥವಾ ಅವರು ತಂದಂಥ ಆದೇಶಗಳು ಗೊಂದಲದ ಗೂಡಾಗಿದೆ. ಅದರ ಒಟ್ಟಿಗೆ ವಿಪರೀತವಾದಂಥ ಘಂಟಾಘೋಷವಾದಂಥ ಓಪನ್ ಕರಪ್ಷನ್ ಇದರಿಂದ ತೊರಗಿದೆ ಅಂಥೇಳಿ ನಾನಿವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ನಾನು ಮಾಧ್ಯಮದವ್ರ ಹತ್ರ ಹೇಳುವಂಥದ್ದು, ಕರಪ್ಷನ್ ಮಾಡಿಕೊಂಡು ಅವ್ರು ಏನು ಮಾಡ್ತಾರೆ ಅದರ ಪ್ರಶ್ನೆ ಬೇರೆ. ಆದರೆ ಕಡು ಬಡವರು, ರಿಜಿಸ್ಟ್ರೇಷನ್ ಮಾಡಲಿಕ್ಕಾಗದವರು, ಅಥವಾ ಡೀಡ್ ಆಫ್ ಸೇಲ್ ಆಫ್ ಅನ್ಡಿವೈಡೆಡ್ ರೈಟ್ಸ್, ಡೀಡ್ ಆಫ್ ಸೇಲ್ ಆಫ್ ವರ್ಗರ್ ರೈಟ್ಸ್, ರಿಲೀಸ್ ಆಫ್ ಡೀಡ್ ರೈಟ್ಸ್, ಅಥವಾ ಅಗ್ರಿಕಲ್ಚರ್ ಪ್ರಾಪರ್ಟಿ ಸೇಲ್ ಮಾಡಲಿಕ್ಕೆ ಬಂದವರು, ಅಥವಾ ಈ ಟ್ಯಾಕ್ಸಿ ಡ್ರೈವರ್, ಈ ಮೀಟ್ರ್ ಅವರ ಪರವಾಗಿ ಮಾಧ್ಯಮದವರು ಭಾಳ ದೊಡ್ಡ ರೀತಿಯಲ್ಲಿ ಧ್ವನಿಯನ್ನು ಕೊಡಬೇಕು ಅಂತೇಳಿ ನಾನು ನಿಮ್ಮ ಹತ್ರ ಬೇಡಿಕೆಯನ್ನು ಇಡ್ತೇನೆ. ಧನ್ಯವಾದಗಳು. ಯಾವುದಾದ್ರು ಪ್ರಶ್ನೆಗಳಿದ್ದರೆ ಕೇಳು. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ, ಮುಳಿಯ ಜ್ವಲ್ಸ್ ಕಣ ಕಣದಲು ಆನಂದ, ಮುಳಿಯ ಜ್ವಲ್ಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ವಲ್ಸ್ ಕಣ ಕಣದಲು ಆನಂದ,
ಮುಳಿಯಾ ಜುವೆಲ್ಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್.